ಗ್ರಾಮ ಪಂಚಾಯತ್ ವ್ಯಾಪ್ತಿದ ಪಟ್ಟೋರಿ ಶ್ರೀಮತಿ ಪೂರ್ಣಿಮಾ ಶ್ರೀಕಾಂತ್ ದೇವಪ್ಪ ಪೂಜಾರಿಯರ್ನ ಇಲ್ಲದಲ್ಪ ಪೊಸತಾದ ಮಲ್ತಿನ ಕಾಂಕ್ರೀಟ್ ಮಾರ್ಗದ ಉದಿಪನ ಲೇಸು ಐತಾರ್ ನಡತರು. ಶಾಸಕರು ಶ್ರೀ ಯುಟಿ ಖಾದರ್ ನಾಡಕತ್ತೆರ್ದು ಹೊಸ ಕಾಂಕ್ರೀಟ್ ಮಾರ್ಗನ ಉದಿಪನ ಮಲ್ತೆರು. ಕೊಣಾಜೆ ಪಂಚಾಯತ್ ವ್ಯಾಪ್ತಿದ ಗಣೇಶ್ ಮಹಲ್ ಪಟ್ಟೋರಿ ಪ್ರದೇಶಡ್ ಮಸ್ತ್ ಇಲ್ಲಲೇತದು ಈ ಭಾಗದ ಕಾಂಗ್ರೆಸ್ ಮುಖಂಡರಿನ ಪಂಚಾಯತ್ ಅಧ್ಯಕ್ಷರನ್ನ ವಿನಂತಿ ದಂಚ ಈ ಮಾರ್ಗಗೆ ಅನುದಾನ ಬಿಡುಗಡೆ ಮಾಡ್ತದೆ ಪಂಡದ ಯುಟಿ ಖಾದರ್ ತೆರಿಪಾಯರು. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಣೇಶ್ ಮಹಲ್ ಪಟ್ಟೋರಿ ಈ ಪ್ರದೇಶದಲ್ಲಿ ಇವತ್ತು ಬಹಳಷ್ಟು ಮನೆಗಳಿದೆ. ಈ ಸಂದರ್ಭದಲ್ಲಿ ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಚಂಚಲಾಕ್ಷರವರು, ನಮ್ಮ ರೆಹಮಾನ್ ಅವರು, ಪ್ರೇಮ್ರವರು, ನಜರ್ ಅವರು, ದೇವಣ್ಣ ಶೆಟ್ಟಿರವರು, ಅದೇ ರೀತಿ ಸೌಕತ್ ಅಲಿರವರು, ಅಚ್ಚುತಗಟ್ಟಿ ಮತ್ತು ನಮ್ಮ ಮಹಿಳಾ ಅಧ್ಯಕ್ಷ ಅಂತ ಪೂರ್ಣಿಮಾನಕ್ಕವರು, ಅದೇ ರೀತಿ ನಮ್ಮ ಭಾರತಿ ಅಕ್ಕರವರು, ಶೋಭಾರವರು, ಮಾಧವ ಪೂಜಾರವರು, ಅದೇ ರೀತಿ ಇನ್ನಿತರ ಮುಖಂಡ ಈ ಪ್ರದೇಶಕ್ಕೆ ಒಂದು ರಸ್ತೆ ನಿರ್ಮಾಣ ಮಾಡಿಕೊಳ್ಬೇಕಂತ ಕೇಳಿಕೊಂಡಂಥ ಸಂದರ್ಭದಲ್ಲಿ ಅವತ್ತು ಬಂದು ಇಲ್ಲಿ ಅಗತ್ಯವಾಗಿದೆ ಎನಿಸಿಕೊಂಡು ನಾವು ಅದನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ. ಬಹುಶಃ ಗ್ರಾಮ ಪಂಚಾಯತಿಯ ನೇತೃತ್ವ ಮುಂದೆ ನಿಂತ ಅತ್ಯುತ್ತಮ ಚೆನ್ನಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ. ನಾವು ಇದು ಉದ್ಘಾಟಿಸಿ ಜನರಿಗೆ ಸಮರ್ಪಿಸ್ತಿದ್ದೇವೆ. ಆದ ಕಾರಣ ಬಹುಶಃ ನಮ್ಮ ಕ್ಷೇತ್ರದ ಎಲ್ಲ ವಸತಿ ಪ್ರದೇಶಗಳಿಗೆ ಕೂಡ ಅಲ್ಲಿ ವಾಹನ ಸಂಚಾರ ಹೋಗಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಲು ಬಹುಶಃ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸೂಕ್ತವಾದ ವ್ಯವಸ್ಥೆ ನಾವು ಕಲ್ಪಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚಂಚಲಾಕ್ಷಿ, ಸದಸ್ಯರು ಪ್ರೇಮ್, ನಜರ್ ಶಾ, ದೇವಣ್ಣ ಶೆಟ್ಟಿ, ಅಚ್ಯುತಗಟ್ಟಿ, ಕಾಂಗ್ರೆಸ್ ಮುಖಂಡರು ರೆಹಮಾನ್ ಕೋಡ್ಚಾಲ್, ಶೌಕತ್ ಆಲಿ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಪೂರ್ಣಿಮಾ, ಭಾರತಿ, ಶೋಭಾ, ಮಾಧವ್ ಪೂಜಾರಿ ಬೊಕ್ಕ ಬಾಕಿ ಪ್ರಮುಖರು ಈ ಪುರ್ತೋಟುಗೇತರು.